ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಧುರ ಕನ್ನಡ ಕಲಿಯೋಣ ಚಾನೆಲ್. ನಿಮ್ಮೆಲ್ಲರಿಗೂ ಮಧುರ ಕನ್ನಡ ಕಲಿಯೋಣ ಚಾನೆಲ್ಗೆ ಸ್ವಾಗತ. ಇನ್ ಟುಡೇಸ್ ಕ್ಲಾಸ್, ಲೆಟ್ಸ್ ಲರ್ನ್ ಅಬೌಟ್ ವರ್ಬ್ಸ್. Before that, anyone is new to my channel, please subscribe Madhura Kannada Kalyona and hit the bell icon to get notification of more learning videos. Lesson 35, Verb. ಕನ್ನಡದಲ್ಲಿ ಕ್ರಿಯಾಪದ. Friends, Kriya means it is a Sanskrit word which means action, completed action. Pada refers to word. So, a word which shows an action in a sentence is called Kriya Pada. That is nothing but verb. A verb is a word which shows an action. Example, see, go, run, etc. ಕನ್ನಡದಲ್ಲಿ ಸಿ ಅನ್ನೋದಕ್ಕೆ ನೋಡು, ಗೋ ಅಂದರೆ ಹೋಗು, ರನ್ ಅಂದರೆ ಓಡು, ಹೀಗೆ. ಫ್ರೆಂಡ್ಸ್, sometimes I am explaining in Kannada also so that you can learn easily by listening. See, ನೋಡು, ನೋಡು. With respect, ನೋಡಿ, ನೋಡಿ. See there, ಅಲ್ಲಿ ನೋಡು, ಅಲ್ಲಿ ನೋಡು. ವಿತ್ ರೆಸ್ಪೆಕ್ಟ್, ಅಲ್ಲಿ ನೋಡಿ, ಅಲ್ಲಿ ನೋಡಿ. ಸಿ ಹಿಯರ್, ಇಲ್ಲಿ ನೋಡು, ಇಲ್ಲಿ ನೋಡು. ವಿತ್ ರೆಸ್ಪೆಕ್ಟ್, ಇಲ್ಲಿ ನೋಡಿ, ಇಲ್ಲಿ ನೋಡಿ. ಡೋಂಟ್ ಸಿ, ನೋಡಬೇಡ, ನೋಡಬೇಡ. ನೋಡಬೇಡಿ, ವಿತ್ ರೆಸ್ಪೆಕ್ಟ್, ನೋಡಬೇಡಿ. ಸಿ ದ ಸ್ಕೈ, ಆಕಾಶವನ್ನು ನೋಡಿ, ಆಕಾಶವನ್ನು ನೋಡಿ. ಸಿ ಆ್ಯಂಡ್ ಲರ್ನ್, ನೋಡಿ ಕಲಿ, ನೋಡಿ ಕಲಿ. ವಿತ್ ರೆಸ್ಪೆಕ್ಟ್, ನೋಡಿ ಕಲಿಯಿರಿ, ನೋಡಿ ಕಲಿಯಿರಿ. Friends, you can make use of all these words in your own sentences and start speaking Kannada. So let's see the next sentence. See the good, ಒಳ್ಳೆಯದನ್ನು ನೋಡು, ಒಳ್ಳೆಯದನ್ನು ನೋಡು. ವಿತ್ ರೆಸ್ಪೆಕ್ಟ್, ಒಳ್ಳೆಯದನ್ನು ನೋಡಿ, ಒಳ್ಳೆಯದನ್ನು ನೋಡಿ. ಎಕ್ಸಾಂಪಲ್, ಐ ವಿಲ್ ಸಿ ಯು ಲೇಟರ್. ನಾನು ನಿನ್ನನ್ನು ಆಮೇಲೆ ನೋಡುತ್ತೇನೆ, ನಾನು ನಿನ್ನನ್ನು ಆಮೇಲೆ ನೋಡುತ್ತೇನೆ. ಹಿರಿಯರಿಗೆ, ದಟ್ ಈಸ್ ಫಾರ್ ಅನ್ ಎಲ್ಡರ್ ಪರ್ಸನ್, ನಾನು ನಿಮ್ಮನ್ನು ಆಮೇಲೆ ನೋಡುತ್ತೇನೆ, ನಾನು ನಿಮ್ಮನ್ನು ಆಮೇಲೆ ನೋಡುತ್ತೇನೆ. ಇದನ್ನು ಹೀಗೂ ಹೇಳ್ಬೋದು. ಯು ಕ್ಯಾನ್ ಆಲ್ಸೋ ಸೇ ದಿಸ್ ವೇ ಆಲ್ಸೋ. ನಾನು ನಿಮ್ಮನ್ನು ನಂತರ ನೋಡುತ್ತೇನೆ, ನಾನು ನಿಮ್ಮನ್ನು ನಂತರ ನೋಡುತ್ತೇನೆ. ನಂತರ ಮೀನ್ಸ್ ಲೇಟರ್. ಸೊ ಫ್ರೆಂಡ್ಸ್, ಲೆಟ್ಸ್ ಸಿ ಅನದರ್ ಎಕ್ಸಾಂಪಲ್. ಯು ಶುಡ್ ಸಿ ಎ ಡಾಕ್ಟರ್. ನೀನು ವೈದ್ಯರನ್ನು ನೋಡಬೇಕು, ನೀನು ವೈದ್ಯರನ್ನು ನೋಡಬೇಕು. ವೈದ್ಯ ಮೀನ್ಸ್ ಡಾಕ್ಟರ್, ನೋಡಬೇಕು ಮೀನ್ಸ್ ಶುಡ್ ಸಿ. ಸೊ ಫಾರ್ ಅನ್ ಎಲ್ಡರ್ ಪರ್ಸನ್ ಇಟ್ ಈಸ್, ನೀವು ವೈದ್ಯರನ್ನು ನೋಡಬೇಕು, ನೀವು ವೈದ್ಯರನ್ನು ನೋಡಬೇಕು. ಸೊ ಫ್ರೆಂಡ್ಸ್, ಲೆಟ್ಸ್ ಸಿ ದ ನೆಕ್ಸ್ಟ್ ಎಕ್ಸಾಂಪಲ್. ಯು ಮಸ್ಟ್ ಸಿ ಎ ಡಾಕ್ಟರ್. ನೀನು ವೈದ್ಯರನ್ನು ನೋಡಲೇಬೇಕು, ನೀನು ವೈದ್ಯರನ್ನು ನೋಡಲೇಬೇಕು. ಫ್ರೆಂಡ್ಸ್, ಮಸ್ಟ್ ಈಸ್ ಎ ಮಾಡಲ್ ವರ್ಬ್. ವೆನ್ ವಿ ಥಿಂಕ್ ಸಮಥಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ವಿ ವಿಲ್ ಯೂಸ್ ಮಸ್ಟ್. ಸೊ ಮಸ್ಟ್ ಸಿ ಮೀನ್ಸ್ ನೋಡಲೇಬೇಕು. ಯು ಮಸ್ಟ್ ಸಿ ಎ ಡಾಕ್ಟರ್. ನೀನು ವೈದ್ಯರನ್ನು ನೋಡಲೇಬೇಕು. ಸೊ ಫಾರ್ ಅನ್ ಎಲ್ಡರ್ ಪರ್ಸನ್, ಜಸ್ಟ್ ರೀಪ್ಲೇಸ್ ನೀನು ವಿತ್ ನೀವು. ನೀವು ವೈದ್ಯರನ್ನು ನೋಡಲೇಬೇಕು, ನೀವು ವೈದ್ಯರನ್ನು ನೋಡಲೇಬೇಕು. ದ ನೆಕ್ಸ್ಟ್ ಎಕ್ಸಾಂಪಲ್ ಈಸ್, ಡೂ ಯು ವಾಂಟ್ ಟು ಸಿ ದ ಮೌಂಟೇನ್. ನೀನು ಬೆಟ್ಟವನ್ನು ನೋಡಬೇಕಾ, ನೀನು ಬೆಟ್ಟವನ್ನು ನೋಡಬೇಕಾ. ಸೊ ಫ್ರೆಂಡ್ಸ್, ಬೇಕಾ ಮೀನ್ಸ್ ಡೂ ಯು ವಾಂಟ್, ನೋಡಬೇಕಾ ಡೂ ಯು ವಾಂಟ್ ಟು ಸಿ. ನೋಡಬೇಕು ಮೀನ್ಸ್ ಐ ವಾಂಟ್ ಟು ಸಿ.
ಸೊ ಆಸ್ಕಿಂಗ್ ಎನ್ ಎಲ್ಡರ್ ಪರ್ಸನ್, ನೀವು ಬೆಟ್ಟವನ್ನು ನೋಡಬೇಕಾ? ನೀವು ಬೆಟ್ಟವನ್ನು ನೋಡಬೇಕಾ? ಡಿಡ್ ಯು ಸಿ, ನೀನು ನೋಡಿದ್ಯಾ? ನೀನು ನೋಡಿದ್ಯಾ? ಸೊ ಫ್ರೆಂಡ್ಸ್, ನೋಡಿದ್ಯಾ ಮೀನ್ಸ್ ಇಟ್ ಆಸ್ಕ್ಸ್ ಕ್ವೆಶನ್. ಡಿಡ್ ಯು ಸಿ ಫಾರ್ ಎನ್ ಎಲ್ಡರ್ ಪರ್ಸನ್ ವಿತ್ ರೆಸ್ಪೆಕ್ಟ್. ನೀವು ನೋಡಿದ್ದೀರಾ? ನೀವು ನೋಡಿದ್ದೀರಾ? ಇನ್ಸ್ಟೆಡ್ ಆಫ್ ನೋಡಿದ್ಯಾ ಯು ಕ್ಯಾನ್ ಆಲ್ಸೋ ಸೇ ನೋಡಿದ್ಯೇನು. ನೀನು ನೋಡಿದ್ಯೇನು? ನೀನು ನೋಡಿದ್ಯೇನು ಫಾರ್ ಎನ್ ಎಲ್ಡರ್ ಪರ್ಸನ್. ನೀವು ನೋಡಿದ್ರೇನು? ನೀವು ನೋಡಿದ್ರೇನು? ಐ ಡೋಂಟ್ ಸಿ ಎನಿ ಪಾಯಿಂಟ್ ಇನ್ ಗೋಯಿಂಗ್ ದೇರ್. ಇನ್ ಕನ್ನಡ, ಅಲ್ಲಿಗೆ ಹೋಗುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಅಲ್ಲಿಗೆ ಹೋಗುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಫ್ರೆಂಡ್ಸ್, in this sentence, I don't see any point in going there. I don't see any point means it gives the expression of useless. There is no use going there, like that. So ಯಾವ ಅರ್ಥವೂ ಇಲ್ಲ. in ಕನ್ನಡ ಯಾವ ಅರ್ಥವೂ ಇಲ್ಲ. ಅಲ್ಲಿಗೆ ಹೋಗುವುದರಲ್ಲಿ ಯಾವ ಅರ್ಥವೂ ಇಲ್ಲ. I will see you tomorrow. ನಾನು ನಿನ್ನನ್ನು ನಾಳೆ ನೋಡ್ತೇನೆ. ನಾನು ನಿನ್ನನ್ನು ನಾಳೆ ನೋಡ್ತೇನೆ. ಸೊ ಫ್ರೆಂಡ್ಸ್, ನೋಡುತ್ತೇನೆ, ನೋಡು ಈಸ್ ವರ್ಬ್, ತೇನೆ ನೋಡುತ್ತೇನೆ. ನಾನು ನಾಳೆ ನೋಡುತ್ತೇನೆ. ನಾನು ಮೀನ್ಸ್ ಐ, ಫಸ್ಟ್ ಪರ್ಸನ್ ಸಿಂಗ್ಯುಲರ್, ಅದಕ್ಕೆ ದಟ್ಸ್ ವೈ ನೋಡುತ್ತೇನೆ. ಯು ಶುಡ್ ಸೇ ನೋಡುತ್ತೇನೆ. ಇನ್ಸ್ಟೆಡ್ ಆಫ್ ನೋಡುತ್ತೇನೆ ಯು ಕ್ಯಾನ್ ಆಲ್ಸೋ ಸೇ ಅನದರ್ ವರ್ಡ್, ಕಾಣುತ್ತೇನೆ. ನಾನು ನಿನ್ನನ್ನು ನಾಳೆ ಕಾಣುತ್ತೇನೆ. ನಾನು ನಿನ್ನನ್ನು ನಾಳೆ ಕಾಣುತ್ತೇನೆ. ಸೊ ಫಾರ್ ಆನ್ ಎಲ್ಡರ್ ಪರ್ಸನ್, ನಾನು ನಿಮ್ಮನ್ನು ನಾಳೆ ಕಾಣುತ್ತೇನೆ. ನಾನು ನಿಮ್ಮನ್ನು ನಾಳೆ ಕಾಣುತ್ತೇನೆ. ಇನ್ ಸ್ಪೋಕನ್ ಕನ್ನಡ ಯು ಕ್ಯಾನ್ ಸೇ ನಾಳೆ ಸಿಗ್ತೇನೆ. ನಾಳೆ ಸಿಗ್ತೇನೆ. ಸೊ ಫ್ರೆಂಡ್ಸ್, ಲೆಟ್ಸ್ ಲರ್ನ್ ಮೋರ್ ನ್ಯೂ ವರ್ಬ್ಸ್ ಇನ್ ಅವರ್ ನೆಕ್ಸ್ಟ್ ವಿಡಿಯೋಸ್. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಕ್ರಿಯಾಪದಗಳನ್ನು ಕಲಿಯೋಣ. ಅಲ್ಲಿ ತನಕ ನಮಸ್ಕಾರ.